ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ವಿರುದ್ಧ ಮಾಟ ಮಂತ್ರ ಮಾಡಿಸಿ ಕೇರಳದಲ್ಲಿ ಕೋಣ ಬಲಿ ಕೊಟ್ಟಿದ್ದಾರೆ. ಹೀಗಾಗಿ ಸಿಎಂ ಮಂಕಾಗಿದ್ದಾರೆ ಎಂದು ಶಾಸಕ ಮುನಿರತ್ನ ಅವರು ಖಾಸಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿರುವುದು ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗುತ್ತಿದೆ. ಮಾಟ ಮಂತ್ರ ಮಾಡಿಸಿದ್ದು ಆರೋಪವಲ್ಲ, ನಿಜ, ಇದೇ ವಾಸ್ತವ. ಒಂದು ಮಾಟ ಮಂತ್ರ ಮಾಡಿಸಿ ಶನೇಶ್ವರ ದೇವಸ್ಥಾನದಲ್ಲಿ ಮತ್ತು ಕೇರಳದಲ್ಲಿ ಹಂದಿ ಕೋಣ ಬಲಿ ಕೊಡುತ್ತಾರೆ. ಹನಿ ಟ್ರ್ಯಾಪ್ಗೆ ಪ್ರಯತ್ನ ಮಾಡಿ ಇಕ್ಕಟ್ಟಿನಲ್ಲಿ ಸಿಕ್ಕಿಸೋದು, ಆ ನಂತರ ಅತ್ಯಾಚಾರ ಮಾಡಿಸೋದು, ಇದೇ ಡಿಕೆ ಶಿವಕುಮಾರ್ ಅವರ ಮುಖ್ಯ ಕೆಲಸ. ಅವರ ಕೆಲಸ ಮಾಟ ಮಂತ್ರ ಮಾಡಿಸೋದೇ ಆಗಿ ಹೋಗಿದೆ. ಸಿದ್ದರಾಮಯ್ಯ ಅವರು ಮಂಕಾಗಿರಲು ಕಾರಣವೇ ಈ ಡಿಕೆಶಿ ಎಂದು ಬಿಜೆಪಿ ಶಾಸಕ ಮುನಿರತ್ನ ಅವರು ಒಂದು ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮೊದಲು ಪಾದರಸರ ಇದ್ದರು. ಸಿದ್ದರಾಮಯ್ಯ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ. ಹೀಗಾಗಿ ಅವರು ಮಂಕಾಗಿದ್ದಾರೆ. ವಶೀಕರಣ ಮಾಡಿಸಿ ಮಂತ್ರವಾದಿಗಳು ಡಬ್ಬದಲ್ಲಿ ಹಾಕಿಡುವಂತೆ ಅವರನ್ನ ಕಟ್ಟಿ ಹಾಕಲಾಗಿದೆ. ಸಿದ್ದರಾಮಯ್ಯ ಆಡಳಿತ ಹೇಗಿರುತ್ತಿತ್ತು, ಅವರ ನಿರ್ಧಾರಗಳು ಜನರನ್ನೆಲ್ಲ ಮೆಚ್ಚುವಂತಿರುತ್ತಿದ್ದವು. ಈಗ ಅವರು ಬೆಂಗಳೂರಿನಲ್ಲಿ ಗುಂಡಿ ಬಿದ್ದರೂ ಕೇಳ್ತಾ ಇಲ್ಲ, ಯಾರು ಸತ್ರು ಕೇಳ್ತಾ ಇಲ್ಲ, ಬೆಂಗಳೂರು ಬೀಟ್ ಹೋಗ್ತೀವಿ ಅಂದ್ರೂ ತಲೆ ಕೆಡಿಸುತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ವರ್ತನೆಗೆ ವಾಮಾಚಾರವೇ ಕಾರಣ ಅಂತ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಒಂದೇ ಗುರಿ, ಅದು ನನ್ನನ್ನ ಸಾಯಿಸಬೇಕು. ಆಮೇಲೆ ಅವರು ಆ ಪಕ್ಷದ ಕುಸುಮ ಅವರನ್ನ ಸಚಿವರನ್ನಾಗಿ ಮಾಡಬೇಕು. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಸಚಿವ ಆದಂತೆ ಬೆಂಗಳೂರಿನಲ್ಲಿ ಕೂಡ ಕುಸುಮ ಅವರು ಮಂತ್ರಿ ಆಗಬೇಕೆನ್ನುವುದು ಮುಖ್ಯ ಉದ್ದೇಶವಾಗಿದೆ. ಡಿಕೆ ರವಿ ಬದುಕಿದ್ರೆ ಏನೂ ಆಗುತ್ತಿರಲಿಲ್ಲ. ಕುಸುಮಾ ಅವರಿಗೆ ಶಾಸಕ ಆಗುವ ಹುಚ್ಚು ಹಿಡಿದಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ನನ್ನನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ. ಮೊಟ್ಟೆ ಹೊಡೆಸಿ ರೇಪ್ ಕೇಸ್ ಹಾಕಿಸಿ ಜೈಲಿಗೆ ಕಳಿಸಿದ್ದಾರೆ. ರಮೇಶ್ ಜಾರಕಿಹೊಳಿ, ರಾಜಣ್ಣ, ರೇವಣ್ಣರಿಗೆ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ. ಆದರೆ ನನ್ನ ಮೇಲಿನ ಪ್ರಯೋಗ ಫಲ ಕೊಡಲಿಲ್ಲ ಅಂತ ಕಿಡಿಕಾರಿದ್ದಾರೆ. ಒಂದು ಹನಿ ಟ್ರ್ಯಾಪ್ ಮಾಡಿಸೋದು, ಇಲ್ಲ ಅಂದ್ರೆ ಕೇರಳಕ್ಕೆ ಹೋಗಿ ಕೋಣ ಬಲಿ ಕೊಡೋದು ಇವರ ಕೆಲಸವಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಗುಂಡಿ ಬಿದ್ದರೂ ಅವರು ಕೇಳುತ್ತಿಲ್ಲ ಅನ್ನೋದು ಅವರ ಆರೋಪವಾಗಿದೆ. ಅಷ್ಟೇ ಅಲ್ಲದೆ ಕುಮಾರಸ್ವಾಮಿಗೂ ಅದೇ ರೀತಿ ಮಾಡೋದ್ರಿಂದ ಅವರ ಆರೋಗ್ಯವು ಕೆಟ್ಟು ಹೋಗಿದೆ. ಕೋಣ ಬಲಿ ಕೊಟ್ಟು ಅವರ ಆರೋಗ್ಯ ಕೆಡುವಂತೆ ಮಾಡಿದ್ದಾರೆ ಎಂದು ಗಂಭೀರ ಆರೋಪವನ್ನ ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಮಾಡಿದ್ದಾರೆ. ಒಂದು ಕಾಲದಲ್ಲಿ ಡಿಕೆಶಿ ಆಪ್ತರಾಗಿದ್ದ ಮುನಿರತ್ನ ಹಿನ್ನೆಲೆ ಏನು, ಅವರು ಯಾರು ಅನ್ನುವ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮುನಿರತ್ನ ಹುಟ್ಟಿದ್ದು 1964 ಜುಲೈ 23ನೇ ತಾರೀಕು ಬೆಂಗಳೂರಿನ ಮಲ್ಲೇಶ್ವರಂ ಹತ್ತಿರ ಇರುವ ಕೋದಂಡರಾಮಪುರದಲ್ಲಿ. ಇವರ ತಂದೆ ಸುಬ್ರಹ್ಮಣ್ಯ ನಾಯ್ಡು ಕರ್ನಾಟಕಕ್ಕೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಿಂದ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ವಲಸೆ ಬಂದಿದ್ದರು. ಇವರ ತಂದೆ ಬೆಂಗಳೂರಿನ ಸುತ್ತಮುತ್ತ ಪ್ರದೇಶದಲ್ಲಿ ಗಾರೆ ಕೆಲಸಗಳನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದರು. ಅವರದು ಒಂದು ಬಡ ಕುಟುಂಬ. ರಾತ್ರಿ ಊಟ ಮಾಡಬೇಕೆಂದ್ರೆ ದಿನಪೂರ್ತಿ ದುಡಿಯಬೇಕಾಗಿತ್ತು. ಅಂತಹ ಪರಿಸ್ಥಿತಿ ಮುನಿರತ್ನ ಮನೆಯಲ್ಲಿತ್ತು. ಆ ಸಂದರ್ಭದಲ್ಲಿ ಮುನಿರತ್ನ ಕಾರ್ಪೊರೇಷನ್ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡುತ್ತಾ ಇದ್ದರು. ಶಾಲೆಯಲ್ಲಿ ಓದುವುದಕ್ಕಿಂತ ಹೆಚ್ಚು ಗಲಾಟೆಗಳನ್ನೇ ಮಾಡಿದ್ದು ಹೆಚ್ಚು. ಮುನಿರತ್ನ ಅವರನ್ನ ಶಾಲೆಯಲ್ಲಿ ಹಾಗೂ ಅವರ ಮನೆಯ ಸುತ್ತಮುತ್ತ ಅವರ ಸ್ನೇಹಿತರು, ಸಂಬಂಧಿಕರು ಹಾಗೂ ಮನೆಯಲ್ಲೂ ಕೂಡ ಎಲ್ಲರೂ ಪ್ರೀತಿಯಿಂದ ಮುನಿ ಅಂತಾನೆ ಕರೆಯುತ್ತಿದ್ದರು. ಮುನಿ ಶಾಲೆಯಲ್ಲಿ ಓದುವುದರಲ್ಲಿ ಮುಂದೆ ಇಲ್ಲದಿದ್ದರೂ ಕೂಡ ಜೀವನದಲ್ಲಿ ಹೇಗೆ ಓಡಬೇಕೆನ್ನುವುದು ಚಿಕ್ಕವರಿದ್ದಾಗಲೇ ಅರಿತುಕೊಂಡು ಬಿಟ್ಟಿದ್ದರು. ಬಡವರಾಗಿದ್ದರೂ ಪರವಾಗಿಲ್ಲ, ಆ ಕುಟುಂಬಕ್ಕೆ ಅವರ ತಂದೆಯ ಆಸರೆ ಇತ್ತು. ಹೀಗಾಗಿ ಮುನಿರತ್ನ ಮನೆಯ ಕಡೆ ಹೆಚ್ಚು ಗಮನ ಕೊಡುತ್ತಿರಲಿಲ್ಲ. ಆಟ ಪಾಠ ಮತ್ತೆ ಆಗಾಗ ಹುಡುಗರ ಜೊತೆ ಜಗಳಾಟ ಅಷ್ಟೇ ಮುನಿ ಜೀವನದಲ್ಲಿ ನಡೆದಿತ್ತು. ಇವರು ಶಾಲೆಯಲ್ಲಿ ಓದುತ್ತಿರುವಾಗಲೇ ಅವರ ಜೀವನದಲ್ಲಿ ಒಂದು ದುರ್ಘಟನೆ ನಡೆದು ಹೋಗುತ್ತದೆ. ಹೌದು, ಮುನಿರತ್ನ ಅವರ ತಂದೆ ಸುಬ್ಬಯ್ಯ ನಾಯ್ಡು ಹಠಾತ್ ಆಗಿ ನಿಧನ ಹೊಂದುತ್ತಾರೆ. ಇದು ಅವರ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನುಭವಿಸಿದಂತಹ ಒಂದು ದೊಡ್ಡ ಆಘಾತವೇ ಆಗಿತ್ತು. ಸಂಸಾರವನ್ನ ನೀಗಿಸಲು ಕಷ್ಟವಾಗಿತ್ತು. ಹಾಗೋ ಹೀಗೋ ಮಾಡಿ ಮುನಿರತ್ನ ಅವರ ತಾಯಿ ಮುನಿರತ್ನ ಅವರನ್ನ ಓದಿಸಬೇಕೆಂದು ಸಾಲ ಸೋಲ ಮಾಡಿ ಕೋದಂಡರಾಮಪುರ ರಸ್ತೆ ಬದಿಯಲ್ಲಿ ಬೀದಿಯಲ್ಲಿ ಇಡ್ಲಿ ಮಾರಲು ಪ್ರಾರಂಭಿಸುತ್ತಾರೆ. ಮುನಿರತ್ನ ಕೂಡ ಶಾಲೆ ಪ್ರಾರಂಭವಾಗುವ ಮೊದಲು ಬೆಳಿಗ್ಗೆ ಮತ್ತು ಶಾಲೆಯ ಮುಗಿದ ನಂತರ ಸಾಯಂಕಾಲ ತಾಯಿಯೊಂದಿಗೆ ರಸ್ತೆ ಬಳಿ ಕುಳಿತು ಇಡ್ಲಿ ಮಾರಲು ಪ್ರಾರಂಭಿಸುತ್ತಾನೆ. ಮುನಿರತ್ನ ತಾಯಿ ಅಷ್ಟೊಂದು ಓದಿದವರಲ್ಲ. ಹಾಗೋ ಹೀಗೋ ಮಗನನ್ನ ಓದಿಸಬೇಕೆನ್ನುವುದು ಅವರ ಇಚ್ಛೆ ಆಗಿತ್ತು. ಆದರೆ ಮುನಿರತ್ನಗೆ
ಓದೋದು ಅಂದ್ರೆ ಅಷ್ಟಕ್ಕಷ್ಟೇ, ತಲೆಗೆ ಹೋಗುತ್ತಿರಲಿಲ್ಲ. ಶಾಲೆಯಲ್ಲಿ ಬರೀ ಗಲಾಟೆಗಳೇ ಇದ್ದವು. ಇದೇ ಸಂದರ್ಭದಲ್ಲಿ ಮುನಿರತ್ನ ತನ್ನದೇ ಆದಂತಹ ಒಂದು ಗ್ಯಾಂಗ್ ಅನ್ನ ಕಟ್ಟಿಕೊಂಡು, ಹುಡುಗರನ್ನ ಕಟ್ಟಿಕೊಂಡು ಚಿಕ್ಕ ಚಿಕ್ಕ ವ್ಯವಹಾರಗಳನ್ನು ಮಾಡಲು ಪ್ರಾರಂಭಿಸಿ ಬಿಟ್ಟಿದ್ದರು. ನಿಜ ಹೇಳಬೇಕೆಂದ್ರೆ ಅದೊಂದು ಚಿಕ್ಕ ರೌಡಿಗಳ ಗ್ಯಾಂಗೇ ಆಗಿತ್ತು. ಜನರಿಗೆ ತೊಂದರೆ ಕೊಡಲು ಪ್ರಾರಂಭಿಸಿದ್ದರು. ಅವರಿಗೆ ಹೊಡಿ, ಇವರಿಗೆ ಬಡಿ, ದುಡ್ಡು ಕಿತ್ತು ಇದೇ ಕೆಲಸ ನಡೆಯುತ್ತಿತ್ತು. ಈ ನಡುವೆ ಕೆಲವರು ಈ ಹುಡುಗನ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದರು. ಮುಂದೊಂದು ದಿನ ಪೊಲೀಸರು ಕೋದಂಡರಾಮಪುರದಲ್ಲಿ ಇಡ್ಲಿ ಮಾರುವಾಗಲೇ ಈ ಮುನಿರತ್ನನ್ನ ಹಿಡಿದುಕೊಂಡು ಪೊಲೀಸ್ ಠಾಣೆಗೆ ಹಾಕಿದ್ದರು. ಆವಾಗಲೇ ತಾಯಿಗೆ ಗೊತ್ತಾಗಿದ್ದು ಮುನಿರತ್ನ ಮಾಡುತ್ತಿದ್ದ ಇತರ ಕೆಲಸಗಳು. ಹೀಗಾಗಿ ಮುನಿರತ್ನ ಮುಂದೆ ಜಾಸ್ತಿ ಓದುವುದಿಲ್ಲ. ಮಾಹಿತಿಯ ಪ್ರಕಾರ ಅವರು ಕೇವಲ 8ನೇ ಕ್ಲಾಸ್ ಅನ್ನ ಮುಗಿಸಿದ್ದಾರೆ. ಆದರೆ ಚುನಾವಣೆಯಲ್ಲಿ ಅವರು 10ನೇ ಕ್ಲಾಸ್ ಮುಗಿಸಿದ್ದೇನೆ ಅಂತ ಹಾಕಿಕೊಂಡಿದ್ದರು. ಹೀಗೆ ಹಲವಾರು ಕ್ರೈಮ್ಗಳನ್ನ ಮಾಡಿದ್ದಕ್ಕಾಗಿ ಅವರನ್ನ ಸೆಂಟ್ರಲ್ ಜೈಲಿಗೆ ಹಾಕಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಅವರಿಗೆ ಕೊತ್ವಾಲ್ ರಾಮಚಂದ್ರನ ಪರಿಚಯ ಜೈಲಿನ ಒಳಗೆ ಆಗುತ್ತದೆ. ಅದು 70 ಹಾಗೂ 80ರ ದಶಕದಲ್ಲಿ ಕೊತ್ವಾಲ್ ರಾಮಚಂದ್ರ ಅಂದ್ರೆ ಬೆಂಗಳೂರಿನ ಭೂಗತ ಲೋಕದ ಡಾನ್ ಆಗಿದ್ದರು. ಮುನಿರತ್ನ ಜೈಲು ಸೇರಿಕೊಳ್ಳುವುದು ಒಂದು ವರವಾಗಿ ಪರಿಗಣಿಸಲ್ಪಡುತ್ತದೆ. ಮುಂದೆ ಕೊತ್ವಾಲ್ ರಾಮಚಂದ್ರನ ಪರಿಚಯ ಮುನಿರತ್ನಗೆ ದೊಡ್ಡದೊಂದು ತಾಕತ್ತು ಕೊಟ್ಟಿತ್ತು. ಕೆಲವು ದಿನಗಳ ನಂತರ ಜೈಲಿನಿಂದ ಹೊರಗೆ ಬಂದಂತಹ ಮುನಿರತ್ನ ರಾಮಚಂದ್ರನ ಶಿಷ್ಯ ಅಂತ ಗುರುತಿಸಿಕೊಳ್ಳಲು ಆರಂಭಿಸಿದ್ದರು. ಬೆಂಗಳೂರಿನ ಯಶವಂತಪುರ, ವೈಯಾಲಿ ಕಾವಲ್, ಮಲ್ಲೇಶ್ವರಂ ಈ ಏರಿಯಾಗಳಲ್ಲಿ ಮುನಿರತ್ನಂದೇ ಹವಾಗಿತ್ತು. ಆದ್ರೆ ಯಾವಾಗ ಕೊತ್ವಾಲ್ ರಾಮಚಂದ್ರ ಹತ್ಯೆ ಆಗುತ್ತೋ ಅದು ಒಂದು ರೀತಿ ಮುನಿರತ್ನ ಮೇಲೆ ದೊಡ್ಡದೊಂದು ಏಟು ಬಿದ್ದ ಹಾಗೆ ಆಗಿತ್ತು. ಅಷ್ಟೇ ಅಲ್ಲದೆ ಆ ಸಮಯದಲ್ಲಿ ಕೊತ್ವಾಲ್ ರಾಮಚಂದ್ರ ಜೊತೆ ಇದ್ದಂತಹ ಹಲವಾರು ಗ್ಯಾಂಗ್ ಮೆಂಬರ್ಸ್ಗಳ ಹತ್ಯೆ ಕೂಡ ನಡೆದು ಹೋಗಿತ್ತು. ಇದರಿಂದ ಮುನಿರತ್ನ ಕೂಡ ಹತಾಶೆ ಹಾಗೂ ವಿಚಲಿತಗೊಂಡಿದ್ದರು. ಒಂದು ವೇಳೆ ಇದೇ ಗ್ಯಾಂಗ್ ನಲ್ಲಿ ತಾನು ಕೂಡ ರೌಡಿಗಳಂತೆ ಗುರುತಿಸಿಕೊಂಡರೆ ತನ್ನ ಕಥೆಯು ಮುಗಿಯುತ್ತದೆ ಅಂತ ಗೊತ್ತಾಗಿ ಕೆಲವು ದಿನಗಳ ಕಾಲ ಬೆಂಗಳೂರನ್ನೇ ಬಿಟ್ಟು ಹೋಗುತ್ತಾರೆ. ಮುನಿರತ್ನ ಮುಂದೆ ವಾಪಸ್ಸು ಬಂದು ರೌಡಿಸಂ ಅನ್ನ ಬಿಟ್ಟು ಹಿಂದೆ ತಮ್ಮ ತಂದೆ ಕೆಲಸ ಮಾಡುತ್ತಿದ್ದ ಚಿಕ್ಕ ಚಿಕ್ಕ ಗಾರೆ ಕೆಲಸಗಳನ್ನ ಮಾಡಿಕೊಂಡು ಮುಂದೆ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸಿಗುವ ಚಿಕ್ಕ ಚಿಕ್ಕ ಕಾಂಟ್ರಾಕ್ಟ್ ಗಳನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸುತ್ತಾರೆ. ಈ ವಿಷಯವನ್ನೆಲ್ಲ ರವಿ ಬೆಳಗೆರೆ ಅವರ ಪ್ರಸಿದ್ಧ ಪುಸ್ತಕ ಪಾಪಿಗಳ ಲೋಕದಲ್ಲಿ ನೀವು ಕಾಣಬಹುದು. ಸ್ವತಃ ಮುನಿರತ್ನ ಅವರೇ ಒಂದು ಸಂದರ್ಶನದಲ್ಲಿ ರವಿ ಬೆಳಗೆರೆ ಅವರಿಗೆ ಈ ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಹೀಗೆ ಕಡಿಮೆ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಒಬ್ಬ A1 ಕಾಂಟ್ರಾಕ್ಟರ್ ಆಗಿ ಮುನಿರತ್ನ ಬೆಳೆಯುತ್ತಾರೆ. ಮೊದಲಿನಿಂದಲೂ ಮುನಿರತ್ನಗೆ ಸಿನಿಮಾಗಳಂದ್ರೆ ಪಂಚಪ್ರಾಣ. ಶಾಲೆಗಳಲ್ಲಿ ಓದುವಾಗಲೇ ಕ್ಲಾಸ್ಗಳಿಗೆ ಚಕ್ಕರ್ ಹಾಕಿ ಅಲ್ಲಿ ಇಲ್ಲಿ ದುಡ್ಡು ಹೊಡೆದುಕೊಂಡು ಸಿನಿಮಾಗಳನ್ನು ನೋಡುವ ಹುಚ್ಚು ಮೊದಲಿನಿಂದಲೇ ಇತ್ತು. ಕನಿಷ್ಠ ಪಕ್ಷ ವಾರದಲ್ಲಿ 3 ರಿಂದ 4 ಸಿನಿಮಾಗಳನ್ನ ನೋಡುತ್ತಿದ್ದರು ಮುನಿರತ್ನ. ಮುಂದೆ ಇವರಿಗೆ ರಾಕ್ಲೈನ್ ವೆಂಕಟೇಶ್ ಅವರ ಪರಿಚಯವಾಗುತ್ತದೆ. ಇದೇ ಸಮಯದಲ್ಲಿ ಕಾಂಟ್ರಾಕ್ಟ್ ಮಾಡುತ್ತಿದ್ದಂತಹ ದುಡ್ಡು ಓಡಾಡುತ್ತಿತ್ತು. ಒಂದು ಸಿನಿಮಾ ಮಾಡೇ ಬಿಡೋಣ ಅಂತ ರಾಕ್ಲೈನ್ ವೆಂಕಟೇಶ್ ಸಹಾಯದಿಂದ 2001ರಲ್ಲಿ ಆಂಟಿ ಪ್ರೀತ್ಸೆ ಅನ್ನುವ ಚಿತ್ರವನ್ನ ನಿರ್ಮಾಣ ಮಾಡುತ್ತಾರೆ. ಆ ಚಿತ್ರ ಕೂಡ ಸಕ್ಸಸ್ ಆಗುತ್ತದೆ. ಹೀಗೆ ಮುನಿರತ್ನ ಒಬ್ಬ ಕಾಂಟ್ರಾಕ್ಟರ್ ಆಗಿದ್ದವರು ಕನ್ನಡ ಚಿತ್ರ ನಿರ್ಮಾಪಕರು ಆಗುತ್ತಾರೆ. ಮುಂದೆ ಅವರು ರಕ್ತ ಕಣ್ಣೀರು, ಕುರುಕ್ಷೇತ್ರ ಅನ್ನುವಂತಹ ಭಾರಿ ಬಜೆಟಿನ ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡುತ್ತಾರೆ. ಆದ್ರೆ ಮುನಿರತ್ನ ಜರ್ನಿ ಇಲ್ಲಿಗೆ ನಿಲ್ಲುವುದಿಲ್ಲ. ಮುನಿರತ್ನಗೆ ಹಾಗೋ ಹೀಗೋ ಮಾಡಿ ರಾಜಕೀಯದಲ್ಲಿ ಧುಮುಕುವ ಆಸೆ ಮೊದಲಿನಿಂದಲೂ ಇತ್ತು. ಇದೇ ಸಂದರ್ಭದಲ್ಲಿ ಅವರಿಗೆ ಪರಿಚಯವಾಗಿದ್ದೇ ಕಾಂಗ್ರೆಸ್ಸಿನ ಮುಖಂಡ BK ಹರಿಪ್ರಸಾದ್. ಕಾಂಗ್ರೆಸ್ಸಿನ ಮುಖಂಡರು ಆ ಸಮಯದಲ್ಲಿ ದುಡ್ಡ ಇರುವಂತಹ ಕುಳಗಳನ್ನ ಬೆಂಗಳೂರು ಮಹಾನಗರ ಪಾಲಿಕೆ ಕೌನ್ಸಿಲರ್ ಇಲೆಕ್ಷನ್ಗಾಗಿ ಹುಡುಕಾಡುತ್ತಿದ್ದರು. ಆ ಸಂದರ್ಭದಲ್ಲಿ ಕಣ್ಣಿಗೆ ಬಿದ್ದಿದ್ದೇ ಈ ಮುನಿರತ್ನ. ಹೀಗೆ 2011ರಲ್ಲಿ ಯಶವಂತಪುರ ಏರಿಯಾದಿಂದ ಮೊಟ್ಟ ಮೊದಲ ಬಾರಿಗೆ BBMP ಕೌನ್ಸಿಲರ್ ಆಗಿ ರಾಜಕೀಯಕ್ಕೆ ಧುಮುಕುತ್ತಾರೆ. ಮುಂದೆ ಇದೇ ಹರಿಪ್ರಸಾದ್ 2013ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆದಾಗ ರಾಜರಾಜೇಶ್ವರಿ ಕ್ಷೇತ್ರದಿಂದ ಟಿಕೆಟ್ ಕೊಡಿಸುತ್ತಾರೆ. ಅಲ್ಲಿಂದ ಮುನಿರತ್ನ ಹಿಂದಿರುಗಿ ನೋಡೇ ಇಲ್ಲ. ಸತತವಾಗಿ ರಾಜರಾಜೇಶ್ವರಿ ಕ್ಷೇತ್ರದಿಂದ ಹಲವಾರು ಬಾರಿ MLA ಆಗಿ ಆಯ್ಕೆಯಾಗುತ್ತಾರೆ. 2019ರಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದರೂ ಕೂಡ ಕುಮಾರಸ್ವಾಮಿ ಸರ್ಕಾರವನ್ನ ಬೀಳಿಸಲು ಶಾಸಕರ ಜೊತೆ ರಾಜೀನಾಮೆ ಕೊಟ್ಟು ಡಿಸೆಂಬರ್ನಲ್ಲಿ ಉಪಚುನಾವಣೆಯಲ್ಲಿ ಬಿಜೆಪಿ ಸೇರಿ ಗೆಲುವನ್ನ ಸಾಧಿಸುತ್ತಾರೆ. ಇದರ ಫಲವಾಗಿಯೇ 2011ರಲ್ಲಿ ಸಚಿವರಾಗಿ ಬಸವರಾಜ ಬೊಮ್ಮಾಯಿ ಸಂಪುಟವನ್ನು ಸೇರ್ಪಡೆಯಾಗುತ್ತಾರೆ. ಒಂದು ಕಾಲದಲ್ಲಿ ರಸ್ತೆ ಬದಿ ತನ್ನ ತಾಯಿಯೊಂದಿಗೆ ಇಡ್ಲಿ ಮಾರುತ್ತಿದ್ದ ಈ ಹುಡುಗ ಈ ಮಟ್ಟಕ್ಕೆ ಬೆಳೆದು ಈಗ ಕೋಟಿ ಕೋಟಿ ರೂಪಾಯಿಗಳ ಒಡೆಯನಾಗಿದ್ದಾನೆ. ಇವರ ಭವ್ಯವಾದ ಬಂಗಲೆ ಕೂಡ ಬೆಂಗಳೂರಿನ ಮಲ್ಲೇಶ್ವರಂ ಬಳಿ ಇರುವ ವೈಯಾಲಿ ಕಾವಲ್ನಲ್ಲಿದೆ. ಇವರ ಹೆಂಡತಿ ಮಂಜುಳಾ ಹೆಸರಿನಲ್ಲಿ ಮತ್ತು ಇವರ ಹೆಸರಿನಲ್ಲಿ ಹಲವಾರು ಮನೆಗಳು, ಬೆಂಗಳೂರು ಸುತ್ತಮುತ್ತ ಜಾಗಗಳು, ಸೈಟ್ಗಳು, ಫ್ಲಾಟ್ಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ತುಂಬಾನೇ ಇವೆ. ಅಷ್ಟೇ ಅಲ್ಲದೆ ಮುನಿರತ್ನಗೆ ಕಾರುಗಳ ಹುಚ್ಚು. ಇಂಪೋರ್ಟೆಡ್ ಕಾರುಗಳ ದೊಡ್ಡ ಗ್ಯಾರೇಜ್ ಇವರ ಮನೆಯಲ್ಲಿದೆ.
ಬಂದಿದೆ. ಇವರು ಸಿನಿಮಾ ರಂಗದಲ್ಲಿ ನಿರ್ಮಾಪಕರಾಗಿ ಸಿನಿಮಾಗಳನ್ನು ಮಾಡುತ್ತಿದ್ದಾಗ ಹಲವಾರು ಹೀರೋಯಿನ್ಗಳ ಜೊತೆ ಸಂಬಂಧ ಬಗ್ಗೆ ಅಲ್ಲಲ್ಲಿ ಊಹಾಪೋಹಗಳು ಇದ್ದವು. ಆದ್ರೆ ಗಾಂಧಿನಗರ ಅಂದ್ರೆ ನಿಮಗೆ ಗೊತ್ತಲ್ಲ, ಸತ್ಯಕ್ಕಿಂತ ಗಾಸಿಪ್ಗಳೇ ಜಾಸ್ತಿ ಅಂತ. ಇದ್ದರೂ ಇರಬಹುದು, ಇಲ್ಲದೆ ಇರಬಹುದು. ಆದ್ರೆ ಬರುವ ದಿನಗಳಲ್ಲಿ ಇದರ ಬಗ್ಗೆ ಕೂಡ ಮಾಧ್ಯಮದಲ್ಲಿ ಗೊತ್ತಾಗಬಹುದು. ಮುನಿರತ್ನ ಬಗ್ಗೆ ಒಂದೇ ಕಂತಿನಲ್ಲಿ ಅವರ ಲೈಫ್ ಸ್ಟೋರಿ ಹೇಳಲು ಸಾಧ್ಯವಿಲ್ಲ. ಆದ್ರೆ ಬೆಂಗಳೂರಿನ ಒಬ್ಬ ಕುಖ್ಯಾತಿ ರೌಡಿ ಕೊರಂಗು ಕೃಷ್ಣ ಹಾಗೂ ಮುನಿರತ್ನ ಸಂಬಂಧ ಏನು ಇತ್ತು, ಕೊರಂಗು ಸಾವಿಗೆ ಕಾರಣವೇನು ಅನ್ನುವ ಸ್ಫೋಟಕ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಆ ವಿಡಿಯೋಗಾಗಿ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ.